ಉಳ್ಳಾಲ ತಾಲೂಕಿನ ಮಂಚನಾಡಿ ಉರುಮಣಿ ಕೋಡಿ ದುರಂತಕ್ಕೆ ಸಂಬಂಧಿಸಿ ಸಂತ್ರಸ್ತೆ ಅಶ್ವಿನಿಗೆ ನೋಟಿಸ್ ನೀಡಿ ಅಕ್ಟೋಬರ್ 8ರಂದು ಹಾಜರಾಗದ ಅಧಿಕಾರಿಗಳು ಮಾಧ್ಯಮಗಳಲ್ಲಿ ಸುದ್ದಿಯಾಗ್ತಾ ಇದ್ದಂತೆ ಅಕ್ಟೋಬರ್ 9ರಂದು ಗುರುವಾರ ಅಸೌಖ್ಯದಿಂದ ಇದ್ದ ತನಿಖಾಧಿಕಾರಿ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯಪ್ರಕಾಶ್ ನೇತೃತ್ವದ ನಿಯೋಗ ದುರಂತ ಸ್ಥಳಕ್ಕೆ ಭೇಟಿ ನೀಡಿದೆ. ಈ ಸಂದರ್ಭ ಕಾಂಕ್ರೀಟೀಕರಣಗೊಂಡಿರುವ ರಸ್ತೆ, ಮಣ್ಣು ಮತ್ತು ಕುಸಿತಗೊಂಡಿರುವ ಮನೆಯ ಸುತ್ತಲೂ ಅಳತೆ ನಡೆಸಲಾಗಿದೆ. ಉಳ್ಳಾಲ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗುರುದತ್, ಜಿಲ್ಲಾ ಪಂಚಾಯತ್ ನೀರಾವರಿ ಇಲಾಖೆ ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿತೇಶ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮ್ಯಾ ನಿಯೋಗದಲ್ಲಿದ್ದರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯಪ್ರಕಾಶ್ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿ, ದುರಂತ ನಡೆದ ಸ್ಥಳದಲ್ಲಿ ಅಳತೆಯನ್ನ ಮಾಡಲಾಗಿದೆ, ವಸ್ತುನಿಷ್ಠ ವರದಿ ಕೊಡುವ ಪ್ರಯತ್ನ ಮಾಡ್ತೇನೆ. ಮನೆ ಮಂದಿ 2013ರಲ್ಲಿ ಬಸವ ಕಲ್ಯಾಣ ಯೋಜನೆಯ ಫಲಾನುಭವಿಗಳಾಗಿದ್ದು, ಆಗ ಆರ್ಸಿಸಿ ಮನೆಯನ್ನ ಕಟ್ಟಿಸಿದ್ರು. ಈ ಬಾರಿ ಮಳೆ ಬೇಗ ಆರಂಭವಾಗಿತ್ತು. ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಕುಸಿತ ಉಂಟಾಗಿದೆ. ಮೇ 30ರಂದು ಇಲ್ಲಿಯೂ ಮನೆ ಕುಸಿತ ಸಂಭವಿಸಿತ್ತು. ವರದಿ ಪರಿಶೀಲನೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುವುದು ಅಂತ ಹೇಳಿದ್ರು. ನೀರಾವರಿ ಇಲಾಖೆಯಿಂದ ಅಕ್ಟೋಬರ್ 8ರಂದು ಸ್ಥಳ ತನಿಖೆ ನಡೆಯಲಿತ್ತು. ಅಶ್ವಿನಿ ಅವರು ಈ ಸಂದರ್ಭ ಘಟನಾ ಸ್ಥಳದಲ್ಲಿ ಹಾಜರಾಗುವಂತೆ ವಾಟ್ಸಪ್ ಸಂದೇಶ ಕಳುಹಿಸಲಾಗಿತ್ತು. ಈ ಬಗ್ಗೆ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಮಾಧ್ಯಮಗಳ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಅಶ್ವಿನಿ ಅವರು ಸ್ಥಳಕ್ಕೆ ಆಗಮಿಸಿದ್ರು. ಆದರೆ ಅಂದು ಅಸೌಖ್ಯದ ಕಾರಣ ನೀಡಿ ಅಧಿಕಾರಿ ಗೈರು ಹಾಜರಾಗಿದ್ರು. ಈ ಬಗ್ಗೆ ಮುಖಂಡರು ಹಾಗೂ ಕುಟುಂಬಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. 2 ಕಾಲುಗಳನ್ನು ಕಳ್ಕೊಂಡಿರುವ ಅಶ್ವಿನಿಯನ್ನ ಕರೆತರಿಸಿ ಅಧಿಕಾರಿಗಳು ಗೈರಾಗಿ ಅಮಾನವೀಯತೆ ಮೆರೆದಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿ ಮಾಡಲಾಗಿತ್ತು. ಹಾಗಾಗಿ ಅಕ್ಟೋಬರ್ 9ರಂದು ಅಸೌಖ್ಯದಿಂದ ಇದ್ದ ಅಧಿಕಾರಿ ಸ್ಥಳ ಪರಿಶೀಲನೆಗೆ ಆಗಮಿಸಿ ಅಳತೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ಅಳತೆ ಸಂದರ್ಭ ಅಶ್ವಿನಿ ಸಹೋದರ ಪವನ್, ಪತಿ ಸಿದ್ರಾಮ್, ಸಂಬಂಧಿ ಸುಮಲತಾ ಕೊಣಾಜೆ, ಬಿಜೆಪಿ ಮುಖಂಡರಾದ ಜಗದೀಶ್ ಆಳ್ವ ಕುವೆತ್ತಬೈಲ್, ಮುರಳೀಧರ್ ಕೊಣಾಜೆ, ಪುಷ್ಪರಾಜ್ ಹರೇಕಳ ಮೊದಲಾದವರು ಉಪಸ್ಥಿತರಿದ್ದರು. ಕುಸಿದು ಬಿದ್ದ ಮನೆಯ ಅವಶೇಷಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಮನೆ ಮಂದಿ ಉಳ್ಳಾಲ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗುರುದತ್ ಅವರನ್ನು ಒತ್ತಾಯಿಸಿದ ಮೇರೆಗೆ ಶೀಘ್ರವೇ ನಡೆಸಿಕೊಡುವ ಭರವಸೆ ನೀಡಿದ್ದಾರೆ. ಒಂದು ಗುಡ್ಡ ಕುಸಿತ ಉಂಟಾಗಿ ಒಂದು ಮನೆಯಲ್ಲಿ ಸಾವು ನೋವು ಸಂಭವಿತರ ಬಗ್ಗೆ ನನಗೆ ಸ್ಥಳ ಪರಿಶೀಲನೆಗೆ ಹಾಕಿದರು. ಸೊ ಆ ಹಿನ್ನೆಲೆಯಲ್ಲಿ ನನಗೆ ಒಂದು ಸಂಬಂಧಪಟ್ಟವರಿಗೆಲ್ಲ ಒಂದು ಪತ್ರ ಬರೆದಿದ್ದೆ. ನಿನ್ನೆ ಬನ್ನಿ ಅಂತ ಹೇಳಿದ್ದೆ. ಆದರೆ ನನಗೆ ಕಾರಣಾಂತರದಿಂದ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ತಪ್ಪು ತಿಳಿಬೇಡಿ. ಇವತ್ತು ನಾನು ಬಂದಿದ್ದೇನೆ. ನನ್ನ ಜೊತೆ ಇಒ, PDO ಮತ್ತು ಎಡವಲ್ಲಿ ಪಂಚಾಯತಿ ಮತ್ತು ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ಕೊನೆ ಹಂತದವರೆಗೆ ಮೆಜರ್ಮೆಂಟೆಲ್ಲ ತೊಗೊಂಡಿದ್ದೀವಿ. ಹಾಗೆ ಮತ್ತು ಆ ಎಂಡ್ ಪಾಯಿಂಟ್ ರಸ್ತೆಯಿಂದ ಘಟನಾ ಸ್ಥಳದ ಮನೆಯವರೆಗೂ ಸಹ ನಾವು ಮೆಜರ್ಮೆಂಟೆಲ್ಲ ತೊಗೊಂಡಿದ್ದೀವಿ. ಮತ್ತು ಮನೆ ಹಿಂಭಾಗದಿಂದ ಗುಡ್ಡದವರೆಗೆ ಮೆಜರ್ಮೆಂಟು ಅದನ್ನು ತೊಗೊಂಡಿದ್ದೀವಿ. ಮತ್ತು ಪಕ್ಕದಲ್ಲಿ ಸಹ ಒಂದು ಸಣ್ಣ ಕುಸಿತ ಉಂಟಾಗಿತ್ತು, ಅದರದ್ದೆಲ್ಲ ಮೆಜರ್ಮೆಂಟ್ ತೊಗೊಂಡಿದ್ದೀವಿ. ಸೊ ಮುಂದೆ ಹಳ್ಳ ಇದೆ, ಹಳ್ಳದಿಂದ ಹಿಂದುಗಡೆವರೆಗೂ ನಾವು ಡೀಟೇಲ್ಸ್ ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದೀವಿ. ಮೇಲ್ನೋಟಕ್ಕೆ ಇದು ಆ ದಿನಾಂಕ ಮೇ ಬೇಗ ಸ್ಟಾರ್ಟ್ ಆಯಿತು. ಮಾನ್ಸೂನು 28ಕ್ಕೆ ಸ್ಟಾರ್ಟ್ ಆಯಿತು. 28, 29, 30 ಭಾರಿ ಮಳೆ. ಸೊ ಸುತ್ತಮುತ್ತ ಎಲ್ಲ ಬಂಟ್ವಾಳ ತಾಲೂಕು ಸುತ್ತಮುತ್ತ ಎಲ್ಲ ನಡೆದಿದೆ. ಮಂಗಳೂರು ತಾಲೂಕಲ್ಲಿ ಎಲ್ರಿಗೂ ಗೊತ್ತು. ಬೇರೆ ಬೇರೆ ಕಡೆಯೂ ಈ ಇನ್ಸಿಡೆಂಟ್ಗಳಾಗಿದೆ. ಇದರ ಜೊತೆಗೆ ಅದಕ್ಕೂ ನಮಗೆ ವಿಷಾದ ಇದೆ. ಈ ಘಟನೆಯ ಬಗ್ಗೆ ನನಗೆ ತುಂಬ ದುಃಖ ಆಗಿದೆ. ನಾನು ಪಂಚಾಯತಿ PDO ಆಫೀಸಲ್ಲಿ ದಾಖಲೆಗಳನ್ನು ನೋಡಿದಾಗ ಯಾವುದೋ ಬಸವ ಯೋಜನೆ ಈ ಅಡಿಯಲ್ಲಿ ಒಂದು ಅವರಿಗೆ ಅವಕಾಶ ಮಾಡಿಕೊಟ್ಟು ಮನೆ ಕಟ್ಟಿಸಿದ್ರಂತೆ.